ಈ ರೀತಿ ಬಜೆಟಲ್ಲಿ ಬೇಕಾಗುವಂಥ ನೋಡಿ, ಈ ಬಜೆಟಲ್ಲಿ ನಾವು ಕೃಷಿಕರಿಗೆ ಬೇಕಾಗುವಂಥದ್ದು ಹಳದಿ ರೋಗಕ್ಕೆ, ಎಲೆಚುಕ್ಕಿ ರೋಗಕ್ಕೆ. ಎಲೆಚುಕ್ಕಿ ರೋಗ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ವರ್ಷ ಆಯ್ತು ಸ್ವಾಮಿ? ಎಷ್ಟು ವರ್ಷ ಆಯಿತು? ಯಾರಾದರೂ ಹೇಳಿ, 10-12 ವರ್ಷದಿಂದ ಎಲೆಚುಕ್ಕಿ ರೋಗ, ಹಳದಿ ರೋಗ ಬಂದಿದೆ ಅಡಿಕೆಗೆ. ಬಜೆಟಲ್ಲಿ 1 ರೂಪಾಯಿ ಇಟ್ಟಿದ್ದಾನ? ಯಾರಾದರೂ ಇಟ್ಟಿದ್ದಾರಾ? ನಾನು, ನಮ್ಮ ಎಲ್ಲ ತಂಡ, ಇನ್ಕ್ಲೂಡಿಂಗ್ BJP ಅವರು, ಅದರಲ್ಲಿ ನಮ್ಮ ಮಾಜಿ ಹಿಂದಿನ ಹೋಮ್ ಮಿನಿಸ್ಟರ್ ಆಗಿದ್ದರು ಆರಗ ಜ್ಞಾನೇಂದ್ರ, ನಾವು ಆರಗ ಜ್ಞಾನೇಂದ್ರ ನನ್ನನ್ನು ಕರ್ಕೊಂಡು ಹೋಗಿ ನಾವು ಮುಖ್ಯಮಂತ್ರಿಯವ್ರ ಹತ್ರ ಅವರ ಜೊತೆಯಲ್ಲಿ ಕೂತು ನಾವು ಡಿಸ್ಕಷನ್ ಮಾಡಿ ಬಜೆಟ್ ಮುಂಚೆ, ಸರ್ ಎಲೆಚುಕ್ಕಿ ರೋಗದಲ್ಲಿ ಶಿವಮೊಗ್ಗದಿಂದ ಈ ಕಡೆ ಬಂದಾಗ ಎಲ್ರಿಗೂ ಇದು ದೊಡ್ಡ ಒಂದು ರೋಗ, ಇದಕ್ಕೆ 100 ಕೋಟಿ ರೂಪಾಯಿಯನ್ನು ಇಡಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಮನವಿಯನ್ನು ಕೊಟ್ಟಿದ್ದರೆ ವಿನಂತಿ ಮಾಡ್ಕೊಂಡಿದ್ದೀವಿ. 62 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಈ ಬಜೆಟಲ್ಲಿ. 62 crores ಬಜೆಟಲ್ಲಿ ಇಟ್ಟಿದ್ದಾರೆ. ನೀವು ಹಿಂದೆ ನೋಡಿ, 10 ವರ್ಷದ ಬಜೆಟ್ಗಳನ್ನು ಓದಿ, ಇದರಲ್ಲಿ 1 ರೂಪಾಯಿ ಆದರೆ ಅದು ಇಟ್ಟಿದ್ದಾರೆ. ಇಲ್ಲಿ ಬಂದು ಮೈಕದಿಕಣ ರೀಲ್ ಬಿಡೋದು, ಅಲ್ಲಿ ಹೋಗಿ ಮನೆ ತನಕ ಕೂತ್ಕೊಳ್ಳೋದು. ಇವರ ಕಾಮಗಾರಿಗಳು ಏನೆಲ್ಲ ಇದೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಆ ಕಾಮಗಾರಿ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಸ್ವಲ್ಪ ಆದರೂ ಇದನ್ನೊಂದು ಬಳಸಿದರೆ ಒಳ್ಳೆಯದಿತ್ತು. 5 ವರ್ಷ ವೇಸ್ಟ್ ಆಯ್ತಲ್ಲ. ಈಗ ಸುಮ್ಮನೆ ಯಾಕೆ ಅದನ್ನು ಹಾಗೆ ಹೇಳಿದ್ದಾರೆ, ಹೀಗೆ ಹೇಳಿದ್ದಾರೆ ಅಂತ ಹೇಳೋದು. ಆನಂತರ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಎಲ್ಲ ಮನವಿ ಕೊಟ್ಟದ್ದು ಏನಿದೆ, ಹೌದು ಅವ್ರಿಗೆ 15,000 ಸಿಗಬೇಕು ಅಂತ ಕೇಳಿದರು. 1,750 ರೂಪಾಯಿ ನಮ್ಮ ಅಡುಗೆ ಮಾಡುವವರಿಗೆ, ಅಂಗನವಾಡಿ 750 ರೂಪಾಯಿ ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದ್ವಿ. ಹಂತವಾಗಿ ಅವರನ್ನು ಕೂಡ, ಈ ಬಡವರನ್ನು ಆರ್ಥಿಕವಾಗಿ ಮೇಲೆತ್ತುವಂಥ ಕೆಲಸವನ್ನು ಮಾಡಿದೆ. ಒಳ್ಳೆಯ ರೀತಿಯ ಬಜೆಟನ್ನು ಕೊಟ್ಟಿದ್ದಾರೆ. ಆ ರೀತಿ ಅಭಿವೃದ್ಧಿಗೆ ಯಾವತ್ತೂ ಕೂಡ ಬಜೆಟಲ್ಲಿ ಯಾವ ಶಾಸಕನಿಗೆ ದುಡ್ಡಿಟ್ಟು ಅನ್ನೋದಿಲ್ಲ. 8,000 ಕೋಟಿ ನಮಗೆ ಇಟ್ಟಿದ್ದಾರೆ. ನಮಗೆಲ್ಲ 50 ಕೋಟಿ ನಾವು ಯಾವುದಕ್ಕೂ ಬೇಕು ರಸ್ತೆಗಳಿಗೆ ಬಳಕೆ ಮಾಡ್ಬೋದು. 50 ಕೋಟಿ ನಮಗೆಲ್ಲರಿಗೂ ಕೊಡುವಂಥ ಭರವಸೆಯನ್ನು ಮುಖ್ಯಮಂತ್ರಿ ಕೂಡ 8,000 ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ. ಅದರಿಂದ ಅಭಿವೃದ್ಧಿಗೂ ಇದೆ, ಬಾಕಿಯದು ಇದೆ. ನೀವು ಮುಂದಿನ 3 ವರ್ಷಗಳ ನಡೆಯನ್ನು ನೋಡಿ, ಉಪ್ಪಿನಂಗಡಿ, ನಮ್ಮ ಪುತ್ತೂರು ಇದನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡ್ತೀವಿ. ಬಿರ್ಮನಗುಡ್ಡೆಯನ್ನು ಅಭಿವೃದ್ಧಿ ಮಾಡ್ತೀವಿ. ಗೆಜ್ಜಗಿರಿ ನಂದನ ಬಿತ್ತಲು ಕೂಡ ಅಧಿವೇಶನದಲ್ಲಿ ಮಾತಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ಸುರುವಿನ ಅಧಿವೇಶನದಲ್ಲಿ 2 ಪ್ರಶ್ನೆಗಳನ್ನು ಹಾಕಿದೆ. ಮುಂದಿನ ದಿವಸದಲ್ಲಿ ಕರಾವಳಿ ಅಭಿವೃದ್ಧಿ ಬಗ್ಗೆ ಅರ್ಧ ಗಂಟೆ ಸಮಯವನ್ನು ನಮ್ಮ ಸ್ಪೀಕರ್ ಹತ್ರ ಕೇಳಿದ್ದೀನಿ. ಅದರ ಬಗ್ಗೆಯೂ ಚರ್ಚೆಯನ್ನು ಮಾಡ್ತೀವಿ. ಪುತ್ತೂರಿನ ಅಭಿವೃದ್ಧಿಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ದಿವಸದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯೂ ಕೂಡ ಅಭಿವೃದ್ಧಿಗೆ ಸುಮಾರು 1,000 ಕೋಟಿ ರೂಪಾಯಿಯ ಮಂಗಳ ಕಾರ್ನಿಸ್ ರಸ್ತೆಯನ್ನು ಮಾಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ಏನು ಬೆಂಚ್ ಮಾರ್ಕ್ ಅಂತ ಹೇಳ್ತೀವಿ, ಆ ರೀತಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಪುತ್ತೂರಿನ ಅಭಿವೃದ್ಧಿ ಆಗ್ತದೆ. ನಿಮ್ಮೆಲ್ಲ ಸಹಕಾರವನ್ನು ಕೊಡ್ತೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.